ಮಂಗಳಮುಖಿ ಎನ್ನುವ ಕಾರಣಕ್ಕೆ ಮನೆಗೆ ಹೋಗಲು ರಿಕ್ಷಾದವರು ತನ್ನನ್ನು ಹತ್ತಿಸಿಕೊಳ್ಳದ ಕಾರಣ ಅವಮಾನಗೊಂಡ ಮಂಗಳಮುಖಿಯೊಬ್ಬರು ಈಗ 4 ರಿಕ್ಷಾವನ್ನ ಖರೀದಿಸಿ ಆ ರಿಕ್ಷಾಗಳನ್ನು ಬಾಡಿಗೆ ನೀಡ್ತಾ ಇದ್ದಾರೆ. ಇವರ ಹೆಸರು ಆನಿ ಮಂಗಳೂರು ಅಂತ ಹೇಳಿ. ಇವರು ಮೂಲತಃ ರಾಯಚೂರಿನವರಾಗಿದ್ದಾರೆ. ಇವರು ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕಂತ ಬಂದು ಆ ನಂತರ ಮಂಗಳೂರಿನಲ್ಲೇ ಬಂದು ನೆಲೆಸಿದ್ದಾರೆ. BA B.Ed 2 ಸೆಮಿಸ್ಟರ್ ಬರೆದ ನಂತರ ಮಂಗಳಮುಖಿಯರಿಗೆ ಕೆಲಸ ನಿರ್ವಹಿಸಲು ಕಷ್ಟ ಎಂದು ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ. ಅನಂತರ ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಕೂಡ ಎದುರಿಸ್ತಾರೆ ಇದೇ ಆನಿ ಅವರು. ಈ ಸಂದರ್ಭದಲ್ಲಿ ಅವರು ಮನೆಗೆ ಹೋಗಬೇಕಂತ ರಿಕ್ಷಾಕ್ಕೆ ಏನು ಕೈ ಹಿಡಿತಾರೆ. ರಿಕ್ಷಾದವರು ಮಂಗಳಮುಖಿ ಎನ್ನುವ ಕಾರಣಕ್ಕೆ ನಿಲ್ಲಿಸದ ಕಾರಣ ಒಂದು ಅವಮಾನವನ್ನು ಎದುರಿಸ್ತಾರೆ. ಆ ಒಂದು ಅವಮಾನದಿಂದಲೇ ರಿಕ್ಷಾವನ್ನು ಖರೀದಿ ಮಾಡ್ತಾರೆ. ಅಂದರೆ ಬ್ಯಾಂಕಿನಲ್ಲಿ ಸಾಲ ಮಾಡಿ 4 ರಿಕ್ಷಾಗಳನ್ನು ಈಗ ಮಂಗಳೂರಿನ ಗ್ರಾಮಾಂತರ ಭಾಗವಾದ ದೇರಳಕಟ್ಟೆಯಲ್ಲಿ ಬಾಡಿಗೆಗೆ ನೀಡಿದ್ದಾರೆ. ಇದರಿಂದ ಇವರಿಗೆ ಈಗ ಒಂದು ನಿಶ್ಚಿತ ಆದಾಯ ಬರ್ತಾ ಇದೆ. ಇನ್ನು ಇವರ ರಿಕ್ಷಾದಲ್ಲಿ ಪ್ರಯಾಣಿಸುವ ಗರ್ಭಿಣಿಯರಿಗೆ ಮತ್ತು ಮಂಗಳಮುಖಿಯರಿಗೆ ಉಚಿತ ಸೇವೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ತಾನು ಈಗ ಏನು 4 ಜನ ರಿಕ್ಷಾ ಚಾಲಕರಿಗೆ ರಿಕ್ಷಾ ಕೊಟ್ಟಿದ್ದಾರೆ, ಅವರ ಹತ್ರ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ನಮ್ಮ ರಿಕ್ಷಾಕ್ಕೆ ಮಂಗಳಮುಖಿಯರು ಮತ್ತು ಗರ್ಭಿಣಿಯರು ಬಂದರೆ ಅವರಿಗೆ ಹಿರಿಯ ಮಂಗಳಮುಖಿಯರು ಮತ್ತು ಗರ್ಭಿಣಿಯರಿಗೆ ಉಚಿತ ಸೇವೆಯನ್ನು ಕೊಡಬೇಕು ಅಂತ ಹೇಳಿ. ಇದರ ಜೊತೆಗೆ ಆನಿ ಮಂಗಳೂರು ಕಷ್ಟದಲ್ಲಿರುವವರಿಗೆ ಮತ್ತು ನಿರ್ಗತಿಕರಿಗೆ ಅನ್ನದಾನವನ್ನು ಕೂಡ ನಡೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಸಾಧನೆಗೆ ಹಲವು ದಾರಿ ಇದೆ, ನಮಗೆ ಮನಸ್ಸು ಬೇಕು ಅನ್ನೋದಕ್ಕೆ ಆನಿ ಅವರ ಒಂದು ಉದಾಹರಣೆ. ಯಾಕಂದರೆ ಇಷ್ಟು ಮಾತ್ರ ಅಲ್ಲದೆ ಅವರು ಜಿಮ್ ಟ್ರೈನರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿನಿಮಾ ಒಂದರಲ್ಲಿ ಖಳನಾಯಕಿಯಾಗಿ ಕೂಡ ಪಾತ್ರ ಮಾಡ್ತಾ ಇದ್ದಾರೆ. ಅದೇ ಸಿನಿಮಾದಲ್ಲಿ ಲೈನ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಕ್ಯಾಂಟೀನ್ ಒಂದನ್ನು ಆರಂಭಿಸುವ ಗುರಿಯನ್ನು, ಒಂದು ಕನಸನ್ನು ಹೊಂದಿದ್ದಾರೆ ಇವರು. ಸೊ ಒಂದು ಜೀವನದಲ್ಲಿ ನಡೆದಂತಹ ಘಟನೆ ನಮಗೆ ಬದುಕೋದಕ್ಕೆ, ಸಾಧನೆ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅನ್ನೋದಕ್ಕೆ ಆನಿ ಮಂಗಳೂರು ಅವರು ಒಂದು ಉದಾಹರಣೆ. ಸೊ ಮಾಧ್ಯಮದ ಮುಂದೆ ದೈಜ್ ವರ್ಲ್ಡ್ ಮೂಲಕ ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ಈಗ ಮಂಗಳಮುಖಿಯರಂತ ಹೇಳಿದರೆ ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿಯನ್ನು ತುಂಬ ಜನ ನಡೆಸ್ತಾರೆ. ಆದರೆ ಇವೆಲ್ಲವನ್ನು ಬಿಟ್ಟು ಸಮಾಜದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿಕೆ ಕೂಡ ನೀಡಿದ್ದಾರೆ. ಯಾಕೆ ಈ ತರ ಜನರು ನಮ್ಮನ್ನ ಕೆಟ್ಟ ಭಾವನೆಯಿಂದನೇ ನೋಡ್ತಿದ್ದಾರೆ? ಯಾಕೆ ನಾವು ಹಣ ಕೊಡಲ್ಲ? 4 ರಿಕ್ಷಾಗಳನ್ನು ಖರೀದಿ ಮಾಡ್ತೇವೆ. ನನಗೆ ಅವತ್ತು ಯಾರು ನನಗೆ ಒಂದು ಕೆಲಸ ಕೊಡ್ಲಿಲ್ಲಲ್ಲ, ನಾನೇ ಒಂದು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಎರಡು ವರ್ಷ ಆಯಿತು ರಿಕ್ಷಾ ತಗೊಂಡು. ಅದು ರಿಕ್ಷಾ ತಗೋಕ್ಕೆ ಒಂದು ಕಾರಣ ಇದೆ. ಏನಪ್ಪ ಅಂತಂದರೆ, ನಾನು ಒಂದು ಕಲೆಕ್ಷನ್ಗೆ ಹೋಗಿ ಬರ್ತಾ ಇರಬೇಕಾದ್ರೆ ನನಗೆ ಲೇಟ್ ಆಗೋಯಿತು. ಸಂಜೆ 7ರಿಂದ 8 ಗಂಟೆ ಮೇಲೆ ಆಗೋಯಿತು. ಆದರೆ ನನಗೆ ಅಲ್ಲಿ ನಾನೊಂದು ಮಂಗಳಮುಖಿ ಆದಕ್ಕೋಸ್ಕರನೇ ಯಾವ ಆಟನೂ ನಮಗೆ ಸ್ಟಾಪ್ ಮಾಡಲಿಲ್ಲ. ನನಗೆ ತುಂಬ ಬೇಸರ ಆಗೋಯಿತು. ಯಾಕಪ್ಪ ಆಟ ಸ್ಟಾರ್ಟ್ ಮಾಡ್ತಿಲ್ಲ? ಯಾಕೆ ನಾವು ಮನುಷ್ಯರ ಥರ ಕಾಣಿಸ್ತಿಲ್ವಾ? ಯಾಕೆ ಈ ಥರ ಜನರು ನಮ್ಮನ್ನ ಕೆಟ್ಟ ಭಾವನೆಯಿಂದನೇ ನೋಡ್ತಿದ್ದಾರೆ? ಯಾಕೆ ನಾವು ಹಣ ಕೊಡಲ್ವಾ? ಅದು ತುಂಬ ಬೇಸರದಿಂದ ನಾನು ಅವತ್ತು ಮನೆಗೆ ಬಂದಿರಬೇಕಾದ್ರೆ ಅಮ್ಮಗೆ ಹೇಳಿದೆ, ಈಗೀಗ ಅಮ್ಮ ಯಾರು ಸ್ಟಾಪ್ ಮಾಡಲಿಲ್ಲಮ್ಮ, ಅದಕ್ಕೋಸ್ಕರ ಲೇಟ್ ಆಯಿತು ಬರೋದಕ್ಕೆ ಅಂತ ಹೇಳಿದೆ. ಅಮ್ಮ ಒಂದು ಮಾತು ಹೇಳಿದರು, ಯಾಕೆ ನಿನ್ನ ಕಾಲ ಮೇಲೆ ನೀನು ನಿಲ್ಲಬಾರ್ದು ಅಂತ ಹೇಳಿದರು. ನನ್ನ ಅಮ್ಮನೇ ನನಗೆ ಒಂದು ಸಪೋರ್ಟಿವ್. ಅದಕ್ಕೋಸ್ಕರ ನಾನೊಂದು ಲೋನ್ ಮುಖಾಂತರ 4 ರಿಕ್ಷಾಗಳನ್ನ ಖರೀದಿ ಮಾಡಿದೆ. 4 ರಿಕ್ಷಾನ ಖರೀದಿ ಮಾಡಿ ನನಗೆ ಅವತ್ತು ಯಾರು ನನಗೆ ಒಂದು ಕೆಲಸ ಕೊಡಲಿಲ್ಲಲ್ಲ, ನಾನೇ ಒಂದು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಈಗ ನನ್ನಿಂದನೇ ಅವರಿಗೆ 4 ಜನಕ್ಕೆ ಕೆಲಸ ಸಿಕ್ತು ಅಂತೇಳಿ ನನಗೆ ಖುಷಿನೂ ಆಗುತ್ತೆ. ಮತ್ತು ನನಗೊಂದು ಮಂಗಳಮುಖಿಯಲ್ಲಿ ಕೂಡ ಸಾಧನೆ ಅನ್ನೋದು ಒಂದು ಗಂಡಿಗೆ ಮತ್ತು ಹೆಣ್ಣಿಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಮಂಗಳಮುಖಿ ಸಮುದಾಯದವರು ಕೂಡ ಸಾಧನೆ ಮಾಡ್ಬೋದು ಅನ್ನೋದು ಒಂದು ಮನವರಿಕೆ ಆಯಿತು. ನನ್ನಮ್ಮ ಯಾವಾಗಲೂ ನನಗೆ, ತಂದೆ ತಾಯಿ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ನಾನೊಂದು ಮಂಗಳಮುಖಿ ಅಂಥೇಳಿ ಮನೆಯಿಂದ ಆಚೆ ಹಾಕೋದಾಗಲಿ ಅದು ಯಾವುದು ಮಾಡಿಲ್ಲ. ನನಗೆ ಒಂದು ಸಪೋರ್ಟಿವ್ ಆಗಿ, ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ತಂದೆ ತಾಯಿಗಳು. ಮತ್ತು ಇನ್ನೊಂದು, ನಾನು ನನ್ನ ರಿಕ್ಷಾದಲ್ಲಿ ದುಡಿತಾ ಇರುವಂಥ ಹುಡುಗರಿಗೆ ನಾನು ಹೇಳಿದೆ. ಏನು ಹೇಳಿದೆ ಅಂದರೆ, ರಿಕ್ಷಾದಲ್ಲಿ ಒಂದು ವಯಸ್ಸಾದ ಮಂಗಳಮುಖಿ ಬರಲಿ, ಮತ್ತು ತುಂಬು ಗರ್ಭಿಣಿಯರು ಬರಲಿ, ಅವ್ರ ಹತ್ರ ಹಣ ಯಾವತ್ತೂ ತೆಗಿಬೇಡಿ, ಅವ್ರನ್ನ ಫ್ರೀಯಾಗಿ ಡ್ರಾಪ್ ಮಾಡಿ ಅಂತ ನಾನು ಹೇಳಿದ್ದೀನಿ. ಅವರು ಕೂಡ ಅದೇ ಥರನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಒಂದು ಖುಷಿ ಆಗುತ್ತೆ. ಮತ್ತು ನಾನು ಒಂದು ಸಿನಿಮಾದಲ್ಲಿ ಆಪರ್ಚುನಿಟಿ ಕೇಳ್ತಾ ಇದ್ದೀನಿ. ಅಂದರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ನನಗೂ.
ಕನ್ನಡ ಮೂವಿ, ಒಂದು ಶಿವಲೀಲಾ ಒಂದು ಕನ್ನಡ ಮೂವಿ ಅಂತ ಒಂದು ಟ್ರಾನ್ಸ್ಜೆಂಡರ್ಗೋಸ್ಕರ ಮಾಡ್ತಿರುವಂಥದ್ದು ಮೂವಿ ಅದು. ಅದರಲ್ಲಿ ನಾನೊಂದು ಖಳನಾಯಕಿಯಾಗಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನನಗೊಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಮತ್ತು ಅದೇ ಮೂವಿಯಲ್ಲಿ ನಾನೊಂದು ಲೈನ್ ಪ್ರೊಡ್ಯೂಸರ್ ಆಗಿ ಒಂದು ವರ್ಕ್ ಮಾಡ್ತಾಯಿದ್ದೀನಿ. ಪ್ರಥಮ ಬಾರಿಗೆ ಇಂಡಿಯಾದಲ್ಲಿ ನಮ್ಮ ಮಂಗಳಮುಖಿ ಸಮುದಾಯದವರು ಯಾರೂ ಇನ್ನೂ ಪ್ರೊಡ್ಯೂಸರ್ ಆಗಿಲ್ಲ, ಲೈನ್ ಪ್ರೊಡ್ಯೂಸರ್ ಆಗೇ ಇಲ್ಲ. ಅದಕ್ಕೋಸ್ಕರ ನಾನು ಮೊಟ್ಟ ಮೊದಲು ಮಂಗಳಮುಖಿ ಒಂದು ಲೈನ್ ಪ್ರೊಡ್ಯೂಸರ್ ಆಗಿದ್ದಾಳೆ ಅಂತ ಹೇಳಿರೋದಕ್ಕೆ ಅದಕ್ಕೂ ನನಗೆ ಖುಷಿ ಅಂತ ನಾನು ಹೇಳ್ಬೋದು. ಮತ್ತು ನಾನು ಜಿಮ್ಮಲ್ಲಿ ಕೂಡ ಒಂದು ಪರ್ಸ್ನಲ್ ಟ್ರೈನರಾಗಿ ವರ್ಕ್ ಮಾಡ್ತಿದ್ದೀನಿ.